ಉಡುಪಿ ಜಿಲ್ಲೆಯ ಹೆಜಮಾಡಿ ಬ್ರಹ್ಮ ಬೈದರ್ಕಳ ಗರಡಿಯಲ್ಲಿ ನಡೆದ ಸರ ಕಳವು ಪ್ರಕರಣಕ್ಕೆ ಸಂಬಂಧಿಸಿ ಮಾತನಾಡಿದ ಕಾಪು ಶಾಸಕ ಗುರ್ಮೆ ಸುರೇಶ್ ಶೆಟ್ಟಿ ಅವರು ಮಕ್ಕಳಿಗೆ ಮತ್ತು ಹಿರಿಯರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಚಿನ್ನ ಧರಿಸಿ ಕಾರ್ಯಕ್ರಮಕ್ಕೆ ಬರುವುದು ಸರಿಯಲ್ಲ. ಈ ಘಟನೆ ನಮಗೆಲ್ಲ ಪಾಠ ಕಲಿಸಿದೆ ಎಂದು ಹೇಳಿದ್ದಾರೆ. ಇದು ನಮಗೆ ಪಾಠವಾಗಿದೆ. ಪೊಲೀಸರು ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಎಂದು ಹೇಳಿದ್ದಾರೆ. ಕರಾವಳಿಯಲ್ಲಿ ಆ ರೀತಿ ಜನ ಯಾರಿಲ್ಲ. ಎಲ್ಲೆಲ್ಲಿಂದ ಈ ಪ್ರವಾಸಿ ಇಲ್ಲಿ ಬರ್ತಾರೆ. ಬಂದಾಗ ಇದು ನಮಗೆ ಪಾಠ. ಅಲ್ಲಿಗೆ ನಾನು ಮೊನ್ನೆ ಯಾರೋ ಒಂದು ಮಗು, ಸಣ್ಣ ಮಗು 3 ಚೈನ್ ಹಾಕ್ಕೊಂಡಿತ್ತು. ಒಂದು ತಾಯಿ ಕರೆದು ಹೇಳಿದೆ, ಚಿನ್ನ ಕಾಸ್ಟ್ಲಿ ಆಗಿದೆ, ನೀವು ಮಕ್ಕಳನ್ನ ಬಿಟ್ಟು ಎಲ್ಲೆಲ್ಲ ನೀವು ತಿರುಗಾಡಿಸ್ತೀರಿ, ದಯವಿಟ್ಟು ಮಾಡ್ಕೊಂಡು ಬರಬೇಡಿ, ಬೇಜಾರು ಮಾಡ್ಕೋಬೇಡಿ ಅಮ್ಮ, ನಾಳೆ ಯಾರು ಏನಾಗಿದೆ ಕೊನೆಗೆ ಹೇಳ್ಕೊಂಡು ಹೋಗೋ ಜೀವಕ್ಕೆ ಅಪಾಯ ಆದ ಕಷ್ಟ ಅಲ್ಲ. ಆ ರೀತಿ ಪರಿಸ್ಥಿತಿ, ದಯವಿಟ್ಟು ಅಮ್ಮ ಇದನ್ನು ಮುಂದಿನ ದಿನಗಳು ಮಾಡಬೇಡಿ, ತೆಗೆದು ಒಳ ಹಾಕೊಳ್ಳಿ ಅಂತ ಹೇಳಿದೆ. ನಾವು ಅವ್ರಿಗೆ ಬೇಜಾರಾಯ್ತೇನೋ, ನಾನು ಒಬ್ಬ ಕಣ್ಣಿಗೆ ಕಂಡದ ನನ್ನ ಧರ್ಮ ಅಂತ ನಾನು ಹೇಳಿದ್ದೀನಿ ನಾನು. ಹಾಗಾಗಿ ಇದೊಂದು ನಮಗೆಲ್ಲ ಮುನ್ಸೂಚನೆ, ಒಂದು ಸೂಚನೆ ಇದು. ಈ ನಿಟ್ಟಿನಲ್ಲಿ ನಾಳೆ ವಯಸ್ಸಾದವರು ಮತ್ತು ಮಕ್ಕಳಿಗೆ ದಯವಿಟ್ಟು ತುಂಬ ಚಿನ್ನವನ್ನು ಹಾಕ್ಕೊಂಡು, ಹೌದು, ಇಲ್ಲಿ ಇದನ್ನು ನಮ್ಮ ಸಮರ್ಥರಿದ್ದಾರೆ. ನನಗೆ ನೋಡಿ, ಇವತ್ತು ಕೂಡ ನಮ್ಮ ಮರ್ಯಾದೆ ಉಳಿಸುವಂಥವ್ರು ನಮ್ಮ ಪೊಲೀಸರೇ. ನನಗೆ ಐ ಆಮ್ ಬ್ಲೆಸ್ಡ್ ಆ್ಯಕ್ಚುಲಿ. ಇಲ್ಲಿ SP ಇರ್ಬೋದು, ASP ಇರ್ಬೋದು, DSP ಇರ್ಬೋದು, ಇಲ್ಲಿ ಇನ್ಸ್ಪೆಕ್ಟರ್ ಇರ್ಬೋದು, ಇಲ್ಲೇ PSAಗಳು ಇರ್ಬೋದು, ಕಾಪು ಕ್ಷೇತ್ರದಲ್ಲಿ ಯಾರೇ ಇದ್ರೂ ಒಳ್ಳೆ ಕೆಲಸ ಮಾಡ್ತಾರೆ. ನನಗೆ ಒಂದು ನೆಮ್ಮದಿ ಇದೆ. ಇಲ್ಲಾಂದರೆ ಇಮಿಡಿಯೇಟಾಗಿ ಅಲ್ಲಿ ಏನು ಕೆಲಸ ನಮಗೆ ಫೋನ್ ಬರ್ತದೆ. ನಾನು ಫೋನ್ ಮಾಡೋ ಮುಂಚೆನೇ, ಸರ್ ಇಲ್ಲ ನಾನು ಅಟೆಂಡ್ ಮಾಡಿದ್ದೆ ಅಂತ ಆ ದೊಡ್ಡ ಮಾತನ್ನು ನಮ್ಮ ಅಧಿಕಾರಿಗಳು ಹೇಳ್ತಾರೆ. ಸುಮ್ಮನೆ ಹೇಳಬಾರ್ದು ನಾವೆಲ್ಲ. ಹಾಗಾಗಿ ಒಂದು ಕ್ಷೇತ್ರ ಅಂದಮೇಲೆ ನಾನು ಒಬ್ಬ ಅಲ್ಲ, ಇಡೀ ಒಂದು ಆಡಳಿತ ವ್ಯವಸ್ಥೆ ಸರಿಯಾದಾಗಿ ಇದ್ದಾಗ ಮಾತ್ರ ನನಗೊಂದಿಷ್ಟು ನೆಮ್ಮದಿ, ಹಾಗೆ ನನಗೊಂದಿಷ್ಟು ಹೆಸರು ಬರೋಕ್ಕೆ ಸಾಧ್ಯ ಆಗ್ತದೆ. ಎಲ್ಲ ಇಲ್ಲಿ ತಾಲೂಕು ಆಡಳಿತ ಇರ್ಬೋದು, ಜಿಲ್ಲಾಡಳಿತ ಇರ್ಬೋದು, ಪೊಲೀಸ್ ವ್ಯವಸ್ಥೆ ಇರ್ಬೋದು, ಎಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದಾರೆ. ನಾನು ಅವರಿಗೆಲ್ಲರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಮತ್ತು ಅವರಿಗೆ ಕಠಿಣ ಶಿಕ್ಷೆ ಆಗಬೇಕು. ಅವರಿಗೆ ಪೊಲೀಸಿಗೆ ನಾನು ಇಷ್ಟೇ ಮನವಿ ಮಾಡ್ತೀನಿ, ನಾನು ಮಾತಾಡ್ತೇನೆ, ಈಗ SP ಮಾತಾಡ್ತೇನೆ, ಅವರಿಗೆ ಕಠಿಣ ಶಿಕ್ಷೆ ಆಗಬೇಕು. ಒಂದು ಮೆಸೇಜ್ ಪಾಸ್ ಮಾಡಬೇಕು. ಈ 2 ಜಿಲ್ಲೆಗಳಲ್ಲಿ ಅಥವಾ ಕರಾವಳಿಯಲ್ಲಿ ಈ ಥರ ಸುಳ್ತಾನ ಮಾಡಿದರೆ ಅವರಿಗೆ ಉಳಿಗಾಲ ಇಲ್ಲ ಅಂತ ಒಂದು ಸ್ಟ್ರಾಂಗ್ ಮೆಸೇಜನ್ನು ನಮ್ಮ ಪೊಲೀಸರು ಪಾಸ್ ಮಾಡಬೇಕು.